ಉಡುಪಿಯ ಮಲ್ಪೆ ಬೀಚ್ನಲ್ಲಿ ಅಲೆಗಳ ಸೆಳೆತಕ್ಕೆ ಸಿಲುಕಿ ನೀರು ಪಾಲಾಗುತ್ತಿದ್ದ 4 ಪ್ರವಾಸಿಗರನ್ನ ಮಲ್ಪೆ ಜೀವ ರಕ್ಷಕ ದಳ ಇಂದು ರಕ್ಷಣೆ ಮಾಡಿದೆ. ಬಿಜಾಪುರ ಮೂಲದ 4 ರಕ್ಷಣೆಗೆ ಒಳಗಾದ ಪ್ರವಾಸಿಗರಾಗಿದ್ದಾರೆ. ಮಲ್ಪೆ ಬೀಚ್ನಲ್ಲಿ ಇರುವ ಜೀವ ರಕ್ಷಕ ದಳದ ಸಿಬ್ಬಂದಿಗಳು ನೀರಿಗೆ ಇಳಿಯಲು ಮುಂದಾಗಿದ್ದಾಗ ಇವರಿಗೆ ನೀರಿಗೆ ಇಳಿಯಬೇಡಿ ಎಂಬ ಎಚ್ಚರಿಕೆ ನೀಡಿದ್ರು. ಇದನ್ನ ಧಿಕ್ಕರಿಸಿ ನೀರಿಗೆ ಇಳಿದಿದ್ದೇ ಈ ದುರಂತ ಸಂಭವಿಸಲು ಕಾರಣ ಎನ್ನಲಾಗಿದೆ. ಇನ್ನು ನಿನ್ನೆ ಸಂಜೆಯೂ ಇಂತಹುದೇ ದುರ್ಘಟನೆ ನಡೆದಿದ್ದು ಈ ವೇಳೆಯೂ 4 ಪ್ರವಾಸಿಗರನ್ನ ಮಲ್ಪೆ ಜೀವ ರಕ್ಷಕ ದಳ ರಕ್ಷಣೆ ಮಾಡಿತ್ತು. सेव करे इसको, तुम्हारी जान बचाए नो, तुम्हारी जान बचाए नो। लाइफ गार्ड मल्पे बोलो। बोलो Thanks for life guard for saving मल्पे our बीच lives. For saving our lives.